CNK5 ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ತುಮಕೂರು ಜಿಲ್ಲೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದಾಗ ಕಣ್ಣೀರು ಹಾಕಿದ್ದಾರೆ. ಅದೇ ಕಣ್ಣೀರಿನಲ್ಲಿ ಬಿಜೆಪಿ ಪಕ್ಷ ಕೊಚ್ಚಿ ಹೋಗುತ್ತದೆ ಎಂದು KN ರಾಜಣ್ಣ ತಿಳಿಸಿದರು. ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ಗೋಡನ್ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ನಡೆದಂತಹ ಅಮೃತ ಮಹೋತ್ಸವ ಎಂದು ಕಂಡು ಕೇಳರಿಯದಂತಹ ದೊಡ್ಡ ಮಟ್ಟದ ಸಮಾವೇಶವಾಗಿದ್ದು, ಇದರ ಮೂಲಕ ಕಾಂಗ್ರೆಸ್ ಗಟ್ಟಿಯಾಗಿದೆ ಎಂಬುದನ್ನು ತೋರಿಸಿದ. DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ನಡುವೆ ಯಾವುದೇ ರೀತಿಯ ಗೊಂದಲ ಸಮಸ್ಯೆ ಎರಡೂ ಇಲ್ಲ. ನಾವು ಈ ಬಾರಿ ಅತ್ಯಂತ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡುತ್ತೇವೆ. ಗೆದ್ದ ನಂತರ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಎಂದ ಅವರು, ಗುಬ್ಬಿ ಶಾಸಕ SR ಶ್ರೀನಿವಾಸ್ ಕಾಂಗ್ರೆಸ್ಗೆ ಬರುವುದು ನಿಶ್ಚಿತ. ಈಗಾಗಲೇ ಎಲ್ಲ ಮಾತುಕತೆ ಮುಗಿದಿದ್ದು, ಡಿಸೆಂಬರ್ ಅವಧಿಗೆ ರಾಜೀನಾಮೆ ನೀಡಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ಎದುರಿಸುತ್ತಾರೆ ಎಂದು ತಿಳಿಸಿದರು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ ಸೆಕೆಂಡ್ ಸಾಲವನ್ನು ಸಹ ನೀಡುವಂತಹ ಕೆಲಸವನ್ನು ತಾವು ಮಾಡಬೇಕು. ಇದರಿಂದ ಅವರ ಬದುಕಿಗೆ ಅನುಕೂಲವಾಗುತ್ತದೆ. ಅಡಿಕೆ, ಚಿನ್ನದ ಮೇಲೆ ಸಾಲ ನೀಡುವ ಕೆಲಸ ಮಾಡಿ ಅವರಿಗೆ ಅನುಕೂಲವಾಗುವಂತೆ ಮಾಡಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಪ್ರಭಾಕರ್, VSSN ನಿರ್ದೇಶಕ ಸುರೇಶ್ ಗೌಡ, ಚೇಳೂರು ಸಂಘದ ಅಧ್ಯಕ್ಷ ಚಿಕ್ಕೇಗೌಡ, ಉಪಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಎಲ್ಲ ನಿರ್ದೇಶಕರು, ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧಿಕಾರಿಗಳು ಹಾಜರಿದ್ದರು. CNK5 ಟಿವಿ ರಿಪೋರ್ಟರ್ ರುದ್ರೇಶ್ TR. ನೀವೊಬ್ರು ಸುಮ್ಮನೆ ಇದ್ಬಿಟ್ರೆ ಎಷ್ಟೋ ಜಗಳ ಕಮ್ಮಿ ಆಗ್ಬಿಡ್ತಾವ್ರಿ. ನಾವು ಅಮೃತ ಮಹೋತ್ಸವ ಅಂತ ಬಡ್ಕೊತೀವಿ, ನೀವು ಮತ್ತು ಅಮೃತ ಮಹೋತ್ಸವ ಬಿಟ್ಬಿಡ್ತೀರಾ, ಸಿದ್ದರಾಮ ಮಹೋತ್ಸವ ಅಂತಾನೆ ಬರ್ಕೊಂಬರ್ತೀರಾ. ಅದರಿಂದ ಒಳ ಜಗಳ ಅಂತ ನೀವೇ ಹೇಳ್ತೀವಿ. ಎಲ್ಲಿದೆ ಒಳ ಜಗಳ? ಯಾರಿಗಿಲ್ಲ. ಯಾವ ಪಾರ್ಟಿ ನೋಡಿ, ಜಗಳ ಅಂತಕ್ಕಂಥ ಪದ ವಿಚಾರ ಭೇದ ಇರ್ಬೋದು. ಆಮೇಲೆ ಎಲ್ಲ ಮನುಷ್ಯರಿಗೂ ಆಸೆ ಇರ್ತದಪ್ಪ. ಆಸೆ ಇದ್ದ ಕ್ಷಣಕ್ಕೆ ತಪ್ಪು ಅಂತ ಯಾರು ಭಾವಿಸ್ಬಾರ್ದು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇನ್ನೊಮ್ಮೆ ಆಗಬೇಕು ಅಂತ ಅಪೇಕ್ಷೆ ಇದೆ. ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಶಿವಕುಮಾರ್ ಎಲ್ಲ ಏನಪ್ಪ 2300 ಓಟು ಬಿಜೆಪಿ ಓಟಿತ್ತು ಅಸೆಂಬ್ಲಿನಲ್ಲಿ. ಪಾರ್ಲಿಮೆಂಟ್ ಅಲ್ಲಿ 75,000 ಹೆಂಗಾಗ್ಬಿಡ್ತವೆ ನನ್ನಿಂದ ಅಂತ ನಾನು ಹೇಳಲ್ಲ. ಆಯ್ತು, ಏನಾರ ಅನ್ಕೊಳ್ಳಿ. ಪಾಪ ಅದೇ ಬಸವರಾಜು, ಅದೇ ವಾಸು ಇವರೆಲ್ಲ ಈ ನಮ್ಮ ಹುಡುಗನ ಚುನಾವಣೆಯಲ್ಲೂ ಸಹಾಯ ಮಾಡಿದ್ರು. ನನಗೆ ವಿಶೇಷವಾಗಿ ಎಲ್ಲ ಸಹಕಾರಿಗಳು ಕೂಡ ನಮ್ಮ ಹುಡುಗನ ಚುನಾವಣೆಯಲ್ಲಿ ಸಹಾಯ ಮಾಡಿದ್ರಿಂದ ಅವರು ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದ್ರೆ ಗೆಲ್ಲಕ್ಕೆ ಹೆಂಗಾಗ್ತದೆ? ಆಗೋದೇ ಇಲ್ಲ. ಹೋದ ಸಲ ಮೆಜಾರಿಟಿ ಇತ್ತು, ಎಲ್ಲ ಸರ್ಕಾರ ಇತ್ತು, MLA